ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯನ್ನ ಸಾಲದ ಸುಳಿಯಲ್ಲಿ ಸಿಕ್ಕಿಸಿ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಅನ್ನ 5,000 ಕೋಟಿ ಕಡಿತ ಮಾಡಿದೆ. ಬಾರೋಯಿಂಗ್ಸ್ ಇನ್ಕ್ರೀಸ್ ಮಾಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಅನ್ನ ಕಡಿತ ಮಾಡ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಸ್ಥಿತಿಗೆ ಬ್ರಿಜೇಶ್ ಚೌಟ ಟೀಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ನಿರ್ವಹಣೆ ಹಾಗೂ ಕೇಂದ್ರ ಯೋಜನೆಗಳ ಅನುಷ್ಠಾನ ವೈಫಲ್ಯ ಕುರಿತು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತೀವ್ರ ಟೀಕೆ ವ್ಯಕ್ತಪಡಿಸಿದರು. ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಆದಾಯ ಮಿಗಿತ ಹೊಂದಿದ್ದ ಕರ್ನಾಟಕ ಇಂದು ಆದಾಯ ಕೊರತೆ ರಾಜ್ಯವಾಗಿದೆ ಎಂದು ಆರೋಪಿಸಿದರು. 2023-24ರಲ್ಲಿ ರಾಜ್ಯದ ಆದಾಯ ಕೇವಲ 1.8% ಏರಿಕೆಯಾದರೆ ವೆಚ್ಚ 12.5% ಹೆಚ್ಚಾಗಿದೆ. ರೆವೆನ್ಯೂ ಡೆಫಿಸಿಟ್ 9,271 ಕೋಟಿ ಹಾಗೂ ಫಿಸ್ಕಲ್ ಡೆಫಿಸಿಟ್ 65,522 ಕೋಟಿಗೆ ಏರಿಕೆಯಾಗಿದೆ ಎಂದು ಹೇಳಿದರು. ರಾಜ್ಯದ ಸಾಲ 26,000 ಕೋಟಿಯಿಂದ 63,000 ಕೋಟಿಗೆ ಏರಿಕೆಯಾಗಿದ್ದು, ಯಾವುದೇ ಆಸ್ತಿ ನಿರ್ಮಾಣವಿಲ್ಲದೆ ಸಾಲ ಹೆಚ್ಚಿಸಲಾಗುತ್ತಿದೆ ಎಂದು ಟೀಕಿಸಿದರು. ಜೊತೆಗೆ 5,000 ಕೋಟಿ ಮೂಲ ಸೌಕರ್ಯ ವೆಚ್ಚ ಕಡಿತಗೊಂಡಿದ್ದು, 68% ಯೋಜನೆಗಳು ಅಪೂರ್ಣವಾಗಿದೆ ಎಂದರು. ಕೇಂದ್ರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಮಂಜೂರಾದ 6.8 ಲಕ್ಷ ಮನೆಗಳಲ್ಲಿ ಕೇವಲ 3.86 ಲಕ್ಷ ಮನೆಗಳು ಮಾತ್ರ ಪೂರ್ಣಗೊಂಡಿವೆ ಎಂದು ಆರೋಪಿಸಿದರು. ಕ್ಷೀರಾಧಾರೆ ಯೋಜನೆಯಡಿ ಕಳೆದ 9 ತಿಂಗಳಿಂದ 800 ಕೋಟಿ ಸಬ್ಸಿಡಿ ಬಿಡುಗಡೆಯಾಗಿಲ್ಲ ಎಂದು ಹೇಳಿ ಹೈನುಗಾರರಿಗೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು. ಸಾಲಗಳು ಬಾರೋಯಿಂಗ್ಸ್ 26,000 ಕೋಟಿ ಇದ್ದು ಹೋಗಿ 63,000 ಕೋಟಿ ಈ ವರ್ಷ ಆಗಿದೆ. ಮತ್ತು ಇದರಲ್ಲಿ ಅತ್ಯಂತ ದುಃಖದ ಸಂಗತಿ ಏನಂದ್ರೆ, ನ್ಯಾಚುರಲಿ ಸರ್ಕಾರ ಬಾರೋಯಿಂಗ್ಸ್ ಯಾವ್ದಕ್ಕೆ ಮಾಡುತ್ತದೆ ಅಂದ್ರೆ ಅಸೆಟ್ ಕ್ರಿಯೇಷನ್ಗೋಸ್ಕರ ಮಾಡುತ್ತೆ. ಆದ್ರೆ ಇಲ್ಲಿ ಈ ಸರ್ಕಾರ ಅಸೆಟ್ ಕ್ರಿಯೇಷನ್ ಅನ್ನ ಮಾಡದೆ ಎಲ್ಲಿಗೆ ಹಣಗಳು ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.